ನಡೆಯುವ ಇಫ್ತಾರ್ ಕೂಟ ನಿಜವಾಗಿ ಇದೊಂದು ನಮ್ಮೆಲ್ಲರಿಗೊಂದು ಸಂತೋಷದ ಕೂಟ. ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಹಲವು ಮಹಾನುಭಾವರು ಇನ್ನು ಕೆಲವು ಪಂಡಿತರಲ್ಲಿದ್ದಾರೆ ಮಾತಾಡಲಿಕ್ಕೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇಫ್ತಾರ್ ಕೂಟ ಅಂದರೆ ಇಫ್ತಾರ್ ಬಗ್ಗೆ ತುಂಬ ವಿಶ್ಲೇಷಣೆ ಮಾಡಿದ್ದಾರೆ. ಈಗ ನಮ್ಮ ಇಫ್ತಾರ್ ಕೂಟಗಳು ದಿನ ದಿನ ನೋಡ್ತಾ ಇದ್ರೆ ವರ್ಷಕ್ಕಿಂತ ವರ್ಷ ಹೆಚ್ಚು ಹೆಚ್ಚು ಕೂಟಗಳು ಜರುಗ್ತಿದೆ. ಯಾಕಂದ್ರೆ ಈ ಇಫ್ತಾರ್ ಕೂಟದ ಒಂದು ಯಾರು ರೂವಾರಿ ಇದನ್ನು ಸ್ಥಾಪನೆ ಮಾಡಿದಾರ, ಇಲ್ಲಿಂದ ನಮ್ಮ ಸೌಹಾರ್ದತೆಗೆ ಒಂದು ದೊಡ್ಡ ದಾರಿ ಮಾಡಿಕೊಟ್ಟಾಗಿದೆ ನಮ್ಮ ಸಮಾಜಕ್ಕೆ, ನಮ್ಮ ಎಲ್ಲ ಬಾಂಧವರಿಗೆ ಇದೊಂದು ಸಂದೇಶ. ಇದೇ ರೀತಿ ಇಫ್ತಾರ್ ಕೂಟ ಅಂತ ಇನ್ನು ನಮ್ಮ ಈಗಾಗಲೇ ಈ ದಿನ ಒಂದು ಕಾರ್ಯಕ್ರಮ ಪೊಸಕೂರಲು ಬಳಗ ಮತ್ತು 2-3 ಸಂಘಟನೆ ಇವತ್ತೊಂದು ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೆ ಉಳ್ಳಾಳದಲ್ಲಿ. ನಿಜವಾಗಿ ಇದೊಂದು ಅವರು ಈ ಸಂಘಟನೆಯು 3 ಹಬ್ಬಗಳನ್ನು, ಕ್ರಿಸ್ಮಸ್, ದೀಪಾವಳಿ, ಇಫ್ತಾರ್ ಕೂಟ ಇದೆ, ಈದ್ ಮಿಲಾದ್, ಈ 3 ಕೂಟಗಳನ್ನು ಏರ್ಪಡಿಸಿ ಸಮಾಜವನ್ನು ಆದಷ್ಟು ಶಾಂತಿ ಕಡೆಗೆ, ಶಾಂತಿ ನೆಲೆಸುವಲ್ಲಿ ಹಾಗೂ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಇದೊಂದು ಮಾದರಿಯಾಗಿ ಈಗ ಮಾಡ್ತಾ ಇದೆ. ಎಲ್ಲ ಕಡೆಯಿಂದ ಇಂಥ ಕೂಟಗಳು ಅಲ್ಲಲ್ಲಿ ಜರುಗುವುದರಿಂದ ಇನ್ನೂ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ನಾನು ಒಂದೇ ಈ ಇಫ್ತಾರ್ ಕೂಟದಲ್ಲಿ ಹೇಳಲಿಕ್ಕೆ ಬಯಸುವುದೇನೆಂದರೆ, ನಾವು ನಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸುವ ಮತ್ತು ಸೌಹಾರ್ದ, ಶಾಂತಿ ನೆಲೆಸುವಂತೆ. ಮತ್ತೊಂದು ವಿಷಯ ಹೇಳ್ತೇನೆ ನಾನು ಇಲ್ಲಿ, ನಾವು ಪ್ರಕೃತಿಯನ್ನು ಪ್ರೀತಿಸುವ, ಏನಿದ್ರು ನಾವು ಸ್ವಚ್ಛತೆಗೆ ಗಮನ ಕೊಡುವ. ಇದರಿಂದ ಎಲ್ಲರಿಗೂ, ನಮ್ಮ ಜನಸಾಮಾನ್ಯರಿಗೆ ಇದೊಂದು ಒಳ್ಳೆಯ ಒಂದು ವಾತಾವರಣ ಅಂತೇಳಿ ನಾನು ಇಲ್ಲಿ ಈ ವೇದಿಕೆಯಲ್ಲಿ ಹೇಳಲು ಇಚ್ಛಿಸ್ತೇನೆ. ಹಾಗೂ ಈ ಇಫ್ತಾರ್ ಕೂಟವನ್ನು ನಿರ್ವಹಿಸಿದಂಥ ನಮ್ಮ ಈ ಉಳ್ಳಾಲ್ ಸೆಂಟ್ರಲ್ ಕಮಿಟಿಯ ಮುಖ್ಯಸ್ಥರಾದ ಶ್ರೀ ಮೊಹಮ್ಮದ್ ಇವರು ಕಳೆದ ಬಾರಿ ಕೂಡ ನನ್ನನ್ನು ಈ ವೇದಿಕೆಗೆ ಕರೆದಿದ್ರು, ನನಗೊಂದು ಅವಕಾಶ ಕೊಟ್ಟಿದ್ದರು. ಇದು 2ನೇ ವರ್ಷದಲ್ಲಿ ನಾನು ಭಾಗವಹಿಸಿದ್ದೇನೆ. ಅವರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೂ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದು ಇಫ್ತಾರ್ ಕೂಟ ಇನ್ನೂ ಹೆಚ್ಚೆಚ್ಚು ಯಶಸ್ವಿಯಾಗಲೆಂದು ಬೇಡುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ನಾನು ಸ್ಪಂದಿಸ್ತೇನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್.